ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಅವಲಕ್ಕಿ ಉಸುಳಿ ಮಾಡ್ತೀನಿ ನೋಡಿ. ಅದಕ್ಕೆ ಏನೆಲ್ಲ ಹಾಕಬೇಕು ಎಂತ ನೋಡುವ. ಈಗ ಇದರಲ್ಲಿ ಗಟ್ಟಿ ಅವಲಕ್ಕಿ, ಇದು ಗಟ್ಟಿ ಅವಲಕ್ಕಿ. ಇದು 4 ಕಪ್ ಹಾಕ್ಕೊಳ್ತಿದ್ದೀನಿ. ಇದು 4 ಕಪ್ ಹಾಕ್ಕೊಂಡೆ. ಈಗ ನೀರು ಹಾಕಬೇಕು, ನೀರು ಹಾಕ್ತೀನಿ. ಇದು 2 ಸಲ ತೊಳಿಬೇಕು. ಈಗ ಅವಲಕ್ಕಿನ ತೊಳ್ಕೊಂಡಿದ್ದೇವೆ. ಈಗ ಇದನ್ನು ನೆನೆಲಿಕ್ಕೆ ಇಡಬೇಕು. ನೆನೆಲಿಕ್ಕೆ ಇಡ್ತೇನೆ. ಒಂದು 5 ನಿಮಿಷ ನೆನೆಯಲಿ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಬಾಣಲೆ ಬಿಸಿ ಆಯಿತು. ಎಣ್ಣೆ ಹಾಕ್ಕೊಳ್ತೇನೆ, ತೆಂಗಿನ ಎಣ್ಣೆ 4 ಸ್ಪೂನು. ಒಂದು 1/4 ಟೀ ಸ್ಪೂನ್, ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ತೇನೆ. ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಳ್ತೇನೆ. ಒಂದು ಕಟ್ ಮಾಡಿದ ನೀರುಳ್ಳಿ ಹಾಕ್ಕೊಳ್ತೇನೆ. 2 ಕಾಯಿ ಮೆಣಸು, ಶೇಂಗಾ ಬೀಜ ಹಾಕ್ಕೊಳ್ತಿದ್ದೇನೆ. 2 ರಿಂದ 3 ಸ್ಪೂನು. ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತೇನೆ, ಒಂದು 2. ಈಗ ಮೆಣಸಿನ ಹುಡಿ 1/2 ಸ್ಪೂನು. ಅರಶಿನ ಪೌಡ್ರು 1/4 ಟೀ ಸ್ಪೂನು. ಗರಂ ಮಸಾಲ 1/4 ಟೀ ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. 1/4 ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೇನೆ. ಇದು ಸ್ವಲ್ಪ ಈಗ ಒಂದು 2 ನಿಮಿಷ ಇರಬೇಕು. ಹೀಗೇನೆ 2 ನಿಮಿಷ ಕುದೀಲಿ. ಈಗ ಇದು ದಪ್ಪ ಅವಲಕ್ಕಿನ ನಾವು ಹಿಂಡಿ ತೆಗೆದಿದ್ದೇವೆ. ಈಗ ಅದಕ್ಕೆ ಸೇರಿಸ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಲಿಂಬೆಹಣ್ಣು ಹಾಕ್ಕೊಳ್ಳಿಲ್ಲ, ಯಾಕಂದರೆ ಟೊಮೆಟೊ ಹಾಕಿದ್ದೇನಲ್ಲ ನಾನು, ಅದಕ್ಕೆ ಲಿಂಬೆಹಣ್ಣು ಹಾಕ್ಕೊಳ್ಳಿಲ್ಲ. ಇದೇ ಸಾಕಾಗ್ತದೆ, ತುಂಬ ಚೆನ್ನಾಗಿ ಬರುತ್ತೆ. ದಪ್ಪ ಅವಲಕ್ಕಿಗೆ ಸ್ವಲ್ಪ ನೀರು ಬೇಕಾಗ್ತದೆ, ಇಲ್ಲದಿದ್ದರೆ ನೀರು ಹಾಕ್ಕೊಳ್ಳಿಕ್ಕಿಲ್ಲ. ಬರೀ ಲಿಂಬೆಹಣ್ಣು ಹಿಂಡ್ಕೊಂಡು ನಾವು ಮಾಡೋದು. ಇದು ಟೊಮೆಟೊ ಹಾಕಿದ್ದಕ್ಕೆ ನಾನು ಸ್ವಲ್ಪ 1/4 ಲೋಟದಷ್ಟು ನೀರು ಸೇರಿಸಿದ್ದೇನೆ. ಈಗ ಇದು ರೆಡಿ ಆಯಿತು. ಇದೀಗ ಆಯಿತು. ಇದನ್ನೊಂದು 5 ನಿಮಿಷ ನಾವು ಮುಚ್ಚಿಡುವ. ನೋಡಿ, ಅವಲಕ್ಕಿ ಉಸುಳಿ ರೆಡಿ ಆಯಿತು. ಇದು ಗಟ್ಟಿ ಅವಲಕ್ಕಿ ಆದ್ದರಿಂದ ಚೆಂದ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಎಲ್ಲ ಹಾಕಿದ್ದು ನೀವು ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.